ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಮಂಗಳೂರಿನ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ ವತಿಯಿಂದ ರೋಟರಿ ಕ್ಲಬ್ ಮಂಗಳೂರು ಈಸ್ಟ್ ಹಾಗೂ ಅಥಾವರದ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ರಕ್ತದಾನ ಶಿಬಿರವು ನಗರದ ಓಷನ್ ಪಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಸದಸ್ಯರುಗಳು ಉದ್ಯಮದ ಜೊತೆಗೆ ಸಾಮಾಜಿಕ ಕಳಕಳಿಯ ಸೇವೆಗಳನ್ನು ಸಮಾಜಕ್ಕೆ ನೀಡುತ್ತಾ ಬರುತ್ತಿದ್ದಾರೆ. ಇದೀಗ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ 2ನೇ ವರ್ಷದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡರು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಿಎನ್ಐ ಮಂಗಳೂರು ಉಡುಪಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗಣೇಶ್ ಶರ್ಮಾ ಅವರು ಮಾತನಾಡಿ, ಇನ್ಸ್ಪೈರ್ ಚಾಪ್ಟರ್ ರಕ್ತದಾನದಂತಹ ಶಿಬಿರಗಳನ್ನು ಆಯೋಜಿಸಿ ಸಮಾಜಕ್ಕೆ ವಿಶೇಷ ಸೇವೆಯನ್ನ ನೀಡುತ್ತಿದೆ ಎಂದು ಹೇಳಿದರು. Blood donation is one of the most important thing, and as in this season we are seeing that there's a shortage of it. I would like to appreciate and congratulate the BNI Inspire chapter for taking up this important activity in the chapter and helping to make it happen. So thank you so much. Thank you all of you and wishing you all the great. ಓಷನ್ ಪರ್ಲ್ ಹೋಟೆಲ್ನ ಉಪಾಧ್ಯಕ್ಷರಾದ ಗಿರೀಶ್ ಅವರು ಮಾತನಾಡಿ, ಬಿಎನ್ಐ ಉದ್ಯಮಿಗಳ ಶ್ರೇಯೋಭಿವೃದ್ಧಿಯ ಸಂಸ್ಥೆಯಾಗಿದ್ದು ಸಮಾಜದ ಒಳಿತಿಗಾಗಿಯೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. Proud to be part of this organization and see the great personalities every morning coming here and doing a lot of the brainstorm event and doing the great business. What Mangalore needs is business and creating a businessman. The BNI always creating a lot of businessmen and a lot of newcomers. They are the first one. They are giving a ladder. I'm here, climb up the ladder. So I have seen in my eyes that a lot of beginners who started and established and they are becoming a great businessman. ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ರೊಟೇರಿಯನ್ ಸಿಎ ಶಾಂತರಾಮ್ ಶೆಟ್ಟಿಯವರು ಮಾತನಾಡಿ, ಇವತ್ತಿನ ದಿನಗಳಲ್ಲಿ ರಕ್ತದಾನಿಗಳ ಅವಶ್ಯಕತೆ ತುಂಬಾ ಇದೆ. ಶಿಬಿರಗಳನ್ನು ಆಯೋಜಿಸಿ ರಕ್ತವನ್ನ ಸಂಗ್ರಹ ಮಾಡಲಾಗುತ್ತಿದೆ. ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಸದಸ್ಯರು ರಕ್ತದಾನ ಶಿಬಿರವನ್ನ ಆಯೋಜಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ಬಿಎನ್ಐ ಇನ್ಸ್ಪೈರ್ ರೋಟರಿ ಕ್ಲಬ್ ಮ್ಯಾಂಗ್ಳೂರ್ ಈಸ್ಟ್ ಹಾಗೂ ಕೆಎಂಸಿ ಬ್ಲಡ್ ಬ್ಯಾಂಕ್ ಜೊತೆಯಲ್ಲಿ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಬಹುಶಃ ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ರೋಟರಿ ಇರ್ಬೋದು ಅಥವಾ BNI ಇರ್ಬೋದು, ಅವರು ಪ್ರತಿ ವರ್ಷಕ್ಕೆ ಒಂದು 2-3 ಬಾರಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡ್ತಾ ಇರ್ತಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಬ್ಲಡ್ ಡೊನೇಷನ್ ಅಂತ ಹೇಳೋದು ಬ್ಲಡ್ಡಿಗೆ ಯಾವುದೇ ಸಬ್ಸ್ಟಿಟ್ಯೂಟ್ ಇಲ್ಲ. ಹಾಗಾಗಿ ಬ್ಲಡ್ಡನ್ನು ನಾವು ವಾಲಂಟರಿ ಡೊನೇಷನ್ ಮೂಲಕವೇ ಅದನ್ನು ಭರ್ತಿ ಮಾಡಬೇಕಾಗ್ತದೆ. ನಿಮಗೆಲ್ಲ ತಿಳಿದ ಹಾಗೆ AB ನೆಗೆಟಿವ್ ಅಥವಾ B ನೆಗೆಟಿವ್ ಗ್ರೂಪ್ ಅಂತ ಹೇಳುವ ಬ್ಲಡ್ಡು ಬಹಳ ರೇರ್. ಯಾಕೆಂದರೆ 1% ಜನ ಇರ್ಬೋದು. ಅಥವಾ ಬಾಂಬೆ ಗ್ರೂಪ್ ಅಂತ ತಗೊಂಡ್ರು ನೀವು, ಬಾಂಬೆ ಗ್ರೂಪ್ 10,000ರಲ್ಲಿ 1 ಜನ ಬಾಂಬೆ ಗ್ರೂಪ್ ಇರ್ತಾರೆ. ಬಾಂಬೆ ಬ್ಲಡ್ ಗ್ರೂಪ್ ಅಂತ ಒಂದು ರೇರ್ ಗ್ರೂಪ್ ಇದೆ. ಇಂಥ ಗ್ರೂಪಿನ ಒಂದು ರಕ್ತ ಬೇಕಂತ ಹೇಳಿದಾಗ ಆಗ ನಮ್ಮ ಬ್ಲಡ್ ಡೋನರ್ಸ್ಗಳ ಅಗತ್ಯ ಎಷ್ಟಿದೆ ಅಂತ ಹೇಳುವುದನ್ನು ನಮಗೆ ಬಹಳ ಇದಾಗ್ತಾ ಇದೆ. ಯಾಕಂದರೆ ಯು ಕ್ಯಾನ್ ಗಿವ್ ಎ ಟೈಮ್, ಯು ಕ್ಯಾನ್ ಗಿವ್ ಎ ಮನಿ, ಬಟ್ you donating blood is matters. So there is a saying, to save the life need not be a doctor, just donate a blood. That is 100% true. ಯನಪೋಯ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಮೆಡಿಕಲ್ ಸೂಪರಿಂಟೆಂಡೆಂಟ್ ರೊಟೇರಿಯನ್ ಡಾಕ್ಟರ್ ಶಿವಪ್ರಸಾದ್ ಕೆ ಅವರು ಮಾತನಾಡಿ, ರಕ್ತದಾನ ಶ್ರೇಷ್ಠ ದಾನ. ರಕ್ತವನ್ನ ರಕ್ತದಿಂದಲೇ ಬದಲಿಸಬಹುದು ವಿನಃ ಪರ್ಯಾಯ ವಿಧಾನಗಳಿಲ್ಲ. ರೋಟರಿ ಸಂಸ್ಥೆಯು ಈ ನಿಟ್ಟಿನಲ್ಲಿ ಮಹತ್ತರವಾದ ಯೋಜನೆಯನ್ನ ಹಾಕಿಕೊಂಡಿದೆ ಎಂದು ಹೇಳಿದರು. ಇಂದು ರೋಟರಿ ಮ್ಯಾಂಗ್ಳೂರ್ ಈಸ್ಟ್, BNI ಇನ್ಸ್ಪೈರ್ ಮತ್ತು KMC ಮಂಗಳೂರು ಇವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವು ಇಲ್ಲಿ ನಡೆಯುತ್ತಲಿದೆ. ರಕ್ತದಾನವು ಬಹಳ ಶ್ರೇಷ್ಠವಾದಂತಹ ದಾನ. ಇದಕ್ಕೆ ಯಾವುದೇ ಸಬ್ಸ್ಟಿಟ್ಯೂಟ್ಸ್ ಇಲ್ಲ. ಯಾವಾಗಲೂ ರಕ್ತವು ಬೇಕಿದ್ದ ಸಮಯದಲ್ಲಿ ಅವಶ್ಯಕತೆ ಇದ್ದಾಗ ಅದನ್ನು ರಕ್ತದಿಂದಲೇ ಬದಲಿಸಬಹುದೇ ವಿನಃ ಬೇರೆ ಯಾವುದೇ ಪರ್ಯಾಯ ಮಾರ್ಗಗಳು ಇಲ್ಲ. ರೋಟರಿ ಸಂಸ್ಥೆಯು ಈ ಒಂದು ನಿಟ್ಟಿನಲ್ಲಿಯೂ ಬಹಳ ಒಂದು ಮಹತ್ತರವಾದ ಯೋಜನೆ ಹಾಕಿಕೊಂಡಿದೆ. ಈ ವರ್ಷದ ಯೋಜನೆಗಳಲ್ಲಿ ಮಹಿಳೆಯರಲ್ಲಿ ರಕ್ತದಾನವನ್ನು ಪ್ರೇರೇಪಿಸುವಂತಹ ಕಾರ್ಯಕ್ರಮವೂ ಇದೆ. ಯಾಕಂತ ಹೇಳಿದರೆ ಹೆಚ್ಚಾಗಿ ಮಹಿಳೆಯರು ಇದರಲ್ಲಿ ಭಾಗವಹಿಸುತ್ತಿಲ್ಲ, ಬೇರೆ ಬೇರೆ ಕಾರಣಗಳಿಂದ. ಆದರೆ ಅವರಿಗೆ ಮನದಟ್ಟು ಮಾಡಿ ಅದರ ಬಗ್ಗೆ ಮಹತ್ವವನ್ನು ವಿವರಿಸಿ
ರಕ್ತದಾನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಶಿಜಿ ಥೋಮಸ್, ಪ್ರಜ್ವಲ್ ಅಮಣ್ಣ, ಡಾಕ್ಟರ್ ಸಚಿನ್, ಡಾಕ್ಟರ್ ಮನ್ಸೂರ್, ಶ್ರವಣ್ ಕುಮಾರ್ ಇತರ ಸಹಾಯಕ ಸಿಬ್ಬಂದಿಗಳು ಸಹಕರಿಸಿದ್ರು. ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಸದಸ್ಯರುಗಳು ರಕ್ತದಾನವನ್ನ ಮಾಡಿದ್ರು. ಈ ರಕ್ತದಾನ ಶಿಬಿರಕ್ಕೆ ಮುಖ್ಯ ಪ್ರಾಯೋಜಕರಾಗಿ ಯೆಸ್ ಬಾಂಡ್, ಬ್ರೈಟ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ವಿನ್ಸಮ್ ಸೋಲಾರ್ ಸೊಲ್ಯೂಷನ್ಸ್ ಸಹಕರಿಸಿದ್ದಾರೆ. ಬ್ರೇವರೇಜ್ ಸ್ಪಾನ್ಸರ್ ಆಗಿ ಡೇ ಟು ಡೇ ಡಿಜಿಟಲ್, ನ್ಯೂಟ್ರಿಷನ್ ಸ್ಪಾನ್ಸರ್ ಆಗಿ ಅರವಿಂದ್ ಸ್ಪೆಷಲ್ ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಅಧ್ಯಕ್ಷರಾದ ಕಿರಣ್ ಶ್ಯಾಮ್, ಉಪಾಧ್ಯಕ್ಷರಾದ ಪದ್ಮನಾಭ ನಾಯಕ್ ಮತ್ತು ಕಾರ್ಯದರ್ಶಿ ಸುಜಿತ್ ಭಂಡಾರಿ, ರೋಟರಿ ಕ್ಲಬ್ ಮಂಗಳೂರು ಈಸ್ಟ್ನ ಅಧ್ಯಕ್ಷರಾದ ರಾಘವೇಂದ್ರ ನೆಲ್ಲಿಕಟ್ಟೆ ಮತ್ತಿತರರು ಉಪಸ್ಥಿತರಿದ್ದರು. ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಸದಸ್ಯರಾದ ಉಮಾನಾಥ್ ಧನ್ಯವಾದವನ್ನ ಸಲ್ಲಿಸಿದ್ರು. ಸೌಜನ್ಯ ಹೆಗ್ಡೆಯವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.